ಸತ್ಯ ಮರೆಮಾಚಿ ಸುಳ್ಳು ಮಾಹಿತಿ ಕೊಟ್ಟು ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಪಡೆದವರಿಗೆ ಶಾಕ್ ಆಗಿದೆ. ಅಗತ್ಯ ಮಾನದಂಡ ಹೊರತಾಗಿ ಬಿಪಿಎಲ್ ಕಾರ್ಡ್ ಹೊಂದಿದವರ ಪಟ್ಟಿ ಸಿದ್ಧ ಮಾಡುವ ಮೂಲಕ ಆಹಾರ ನಾಗರಿಕ ಸರಬರಾಜು ಮತ್ತು ವ್ಯವಹಾರಗಳ ಇಲಾಖೆ ಮೇಜರ್ ಸರ್ಜರಿಗೆ ಈಗ ಮುಂದಾಗಿದೆ. ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಕಾರ್ಡ್ಗಳು ಕರ್ನಾಟಕದಲ್ಲಿ ರದ್ದಾಗುವುದು ಬಹುತೇಕ ಖಚಿತವಾಗಿದ್ದು, ಇದಕ್ಕೆ ಬೇಕಾದ ಅಗತ್ಯ ಸಿದ್ಧತೆಗಳು ಈಗ ಚುರುಕು ಪಡೆದಿವೆ. ಬಡ ಮತ್ತು ಮಧ್ಯಮ ವರ್ಗದ ಜನರು ಉಣ್ಣಲು ಗತಿ ಇಲ್ಲದವರಿಗಿಂತ ಹೆಚ್ಚಾಗಿ ಬಿಪಿಎಲ್ ಕಾರ್ಡ್ಗಳು ಅನರ್ಹರ ಕೈ ಸೇರಿರುವುದು ಗೊತ್ತಾಗಿದ್ದು, ಮೇಜರ್ ಸರ್ಜರಿಗೆ ಆಹಾರ ಇಲಾಖೆ ಈಗ ಮುಂದಾಗಿದೆ. 16 ಎಕರೆ ಜಮೀನಿದ್ದು, ಓಡಾಡಲು ಐಷಾರಾಮಿ ಕಾರಿದ್ದು, ವಾಸ ಮಾಡಲು ಬಂಗ್ಲೆ ಇರುವವರು ಕೂಡ ಪಡಿತರ ಚೀಟಿ ಅಂದ್ರೆ ರೇಷನ್ ಪಡೆಯುತ್ತಿದ್ದಾರೆ ಅನ್ನೋದು ಈಗ ಮಾಹಿತಿ ಬಂದಿದೆ. ಅದೆಷ್ಟೋ ಜನ ಅದನ್ನ ತಿನ್ನೋದು ಇಲ್ಲ, ಬದಲಿಗೆ ಸಿಕ್ಕ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ಆದರೆ ನಿಜವಾಗಿಯೂ ಪಡಿತರ ಚೀಟಿ ಯಾರಿಗೆ ಸಿಗಬೇಕೋ ಅವರಿಗೆ ಸಿಗುತ್ತಿಲ್ಲ. ಹೀಗಾಗಿ ಅನರ್ಹರಿಗೆ ನೀಡಿರುವ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಬೇಕೆನ್ನುವುದು ಕೂಗು ಈಗಾಗಲೇ ಕೇಳಿಬರುತ್ತಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದ್ರೆ, ವಲಸೆ ಬಂದಂತಹ ಬಾಂಗ್ಲಾದೇಶಿ ಜನರ ಕಡೆಯೂ ಈ ಬಿಪಿಎಲ್ ಕಾರ್ಡ್ಗಳು ಕಂಡು ಬಂದಿದ್ದು ಹಲವಾರು ಜನರು ದಿಗ್ಭ್ರಾಂತರಾಗಿದ್ದಾರೆ. ಇದೀಗ ಕೊನೆಗೂ ಎಚ್ಚೆತ್ತಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮೇಜರ್ ಸರ್ಜರಿ ಮಾಡುತ್ತಿದೆ. ಇನ್ನು ಮೇಲೆ ಇಂತಹವರಿಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಇತರೆ ಭಾಗ್ಯಗಳಾಗಲಿ ಇನ್ಮೇಲೆ ಸಿಗೋದು ಕಠಿಣವಾಗಲಿದೆ, ಸಿಗೋದು ಕೂಡ ಕಷ್ಟವಾಗಲಿದೆ. ಒಂದು ಮಾಹಿತಿಯ ಪ್ರಕಾರ ಮುಂದಿನ ತಿಂಗಳಿಂದಲೇ ಈ ಒಂದು ಸರ್ಜರಿ ನಡೆಯಲಿದೆ ಅಂತ ಗೊತ್ತಾಗಿದೆ. ಸ್ನೇಹಿತರೆ, ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿದ್ದರೂ ಅದರ ಜನಸಂಖ್ಯೆಯ ಒಂದು ಭಾಗವು ಇನ್ನೂ ಬಡತನ ರೇಖೆಗಿಂತ ಕೆಳಗಿನ ಜೀವನವನ್ನ ಸಾಗಿಸುತ್ತಿದೆ. ಈ ವರ್ಗವನ್ನ ಬಿಲೋ ಪಾವರ್ಟಿ ಲೈನ್ ಅಂತ ಕರೆಯುತ್ತಾರೆ. ಅದುವೇ ಬಿಪಿಎಲ್ ವರ್ಗ ಎಂದು ಕರೆಯಲಾಗುತ್ತದೆ. ಬಿಪಿಎಲ್ ಕುಟುಂಬಗಳು ಸರ್ಕಾರದ ವಿವಿಧ ಸಹಾಯ ಯೋಜನೆಗಳು, ಆಹಾರ ಧಾನ್ಯ ವಿತರಣೆ, ಆರೋಗ್ಯ ಮತ್ತು ಶಿಕ್ಷಣದ ಸೌಲಭ್ಯವನ್ನ ಪಡೆಯಲು ಸರ್ಕಾರದಿಂದ ನೀಡಲಾಗುವ ಬಿಪಿಎಲ್ ರೇಷನ್ ಕಾರ್ಡ್ ಅತ್ಯಂತ ಮುಖ್ಯವಾದಂತಹ ಒಂದು ದಾಖಲೆಯಾಗಿದೆ. ಬಿಪಿಎಲ್ ಕಾರ್ಡ್ ಅಂದ್ರೆ ಇದು ಕೇವಲ ಒಂದು ಗುರುತಿನ ಚೀಟಿಯಲ್ಲ, ಅದು ಬಡ ಕುಟುಂಬಕ್ಕೆ ಸರ್ಕಾರ ನೀಡುವ ನಂಬಿಕೆಯ ಪತ್ರವಾಗಿದೆ. ಈ ಕಾರ್ಡ್ ಮೂಲಕ ಅವರಿಗೆ ಆಹಾರ, ಆರೋಗ್ಯ, ಶಿಕ್ಷಣ, ವಸತಿ, ಗ್ಯಾಸು ಮತ್ತು ಸಾಮಾಜಿಕ ಭದ್ರತೆ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳ ಲಾಭಗಳು ಲಭ್ಯವಾಗುತ್ತವೆ. ಕಾಲಕ್ರಮೇಣ ಈ ಯೋಜನೆಯ ಉದ್ದೇಶವನ್ನ ಹಲವರು ತಪ್ಪಾಗಿ ಉಪಯೋಗಿಸುತ್ತಿರುವುದು ದೊಡ್ಡ ಸಮಸ್ಯೆಯಾಗಿದೆ. ಬಿಪಿಎಲ್ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿನ ಜೀವನ ನಡೆಸುವ ಕುಟುಂಬಗಳು ಅಥವಾ ವ್ಯಕ್ತಿಗಳಾಗಿದ್ದಾರೆ. ಭಾರತ ಸರ್ಕಾರವು ಸಾಮಾಜಿಕ ಮತ್ತು ಆರ್ಥಿಕ ಮಾನದಂಡಗಳ ಆಧಾರದ ಮೇಲೆ ಬಿಪಿಎಲ್ ಪಟ್ಟಿಯನ್ನ ಸಿದ್ಧಪಡಿಸುತ್ತದೆ. ಇದರ ಪ್ರಮುಖ ಉದ್ದೇಶ ದೇಶದ ಬಡ ಜನರಿಗೆ ಸರ್ಕಾರದ ಆರ್ಥಿಕ ಸಹಾಯವನ್ನ ಸರಿಯಾದ ರೀತಿಯಲ್ಲಿ ತಲುಪುವುದು ಆಗಿದೆ. ಬಿಪಿಎಲ್ ಕಾರ್ಡ್ ಮೂಲಕ ಸರ್ಕಾರವು ಹಲವಾರು ಯೋಜನೆಗಳನ್ನ ಬಡವರಿಗೆ ನೆರವು ಮಾಡಲು ಮುಂದಾಗುತ್ತದೆ. ಮುಖ್ಯವಾಗಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದ್ರೆ ಪಿಡಿಎಸ್ ಮೂಲಕ ಅಕ್ಕಿ, ಗೋಧಿ, ಸಕ್ಕರೆ, ಕೆರೋಸಿನ್ ಮುಂತಾದ ಮೂಲಭೂತ ಆಹಾರ ವಸ್ತುಗಳನ್ನ ಕಡಿಮೆ ದರದಲ್ಲಿ ಈ ಬಡವರಿಗೆ ತಲುಪಿಸುವುದಾಗಿದೆ. ಗೃಹ ನಿರ್ಮಾಣ ಯೋಜನೆಯಲ್ಲಿ ಸಹಾಯಧನ ನೀಡುವುದಾಗಲಿ, ಉಚಿತ ಅಥವಾ ಕಡಿಮೆ ದರದ ವೈದ್ಯಕೀಯ ಚಿಕಿತ್ಸೆ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯಧನ ಮತ್ತು ವಿದ್ಯಾರ್ಥಿ ವೇತನ, ಉಚಿತ ಅಥವಾ ಸಬ್ಸಿಡಿ ವಿದ್ಯುತ್ ಮತ್ತು ಅಡುಗೆ ಅನಿಲ ಸೌಲಭ್ಯವಾಗಿದೆ. ಭಾರತದಲ್ಲಿ ಬಿಪಿಎಲ್ ವ್ಯವಸ್ಥೆ 1970ರ ದಶಕ ಕೊನೆಯಲ್ಲಿ ರೂಪುಗೊಂಡಿತ್ತು. ಬಡತನ ನಿವಾರಣೆ ಕಾರ್ಯಕ್ರಮಗಳ ಭಾಗವಾಗಿ ಸರ್ಕಾರವು ಜನರ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಈ ರೀತಿ ವರ್ಗೀಕರಣ ಪ್ರಕ್ರಿಯೆಯನ್ನ ಆಗ ಪ್ರಾರಂಭಿಸಿತ್ತು. 1992ರಲ್ಲಿ ಆರ್ಥಿಕ ಜನಗಣತಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಬಿಪಿಎಲ್ ಪಟ್ಟಿಯನ್ನ ಸಿದ್ಧಪಡಿಸುವ ಕೆಲಸ ಕೂಡ ಆರಂಭವಾಗಿತ್ತು. ಪುನಃ 2002, 2011 ಮತ್ತು 2018ರಲ್ಲಿ ಜನಗಣತಿ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮೂಲಕ ಹೊಸ ಬಿಪಿಎಲ್ ಪಟ್ಟಿಗಳು ಕೂಡ ಸಿದ್ಧವಾಗಿದ್ದವು. ಈ ಪಟ್ಟಿ ಆಧಾರವಾಗಿ ರಾಜ್ಯ ಸರ್ಕಾರಗಳು ತಮ್ಮ ಬಿಪಿಎಲ್ ಕಾರ್ಡ್ಗಳನ್ನ ಬಡವರಿಗೆ ನೀಡಲು ಪ್ರಾರಂಭಿಸಿದ್ದವು. ಬಿಪಿಎಲ್ ಕಾರ್ಡ್ನಲ್ಲೂ ಕೂಡ ಹಲವಾರು ವರ್ಗಗಳಿವೆ. ಭಾರತದಲ್ಲಿ ಕುಟುಂಬದ ಆದಾಯ ಮತ್ತು ಆರ್ಥಿಕ ಸ್ಥಿತಿ ಆಧರಿಸಿ 3 ಪ್ರಮುಖ ರೇಷನ್ ಕಾರ್ಡ್ ವರ್ಗಗಳನ್ನ ಮಾಡಲಾಗಿದೆ. ಮೊದಲನೆಯದು ಬಿಪಿಎಲ್ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳು. ಎರಡನೆಯದು ಎಪಿಎಲ್ ಅಂದ್ರೆ ಅಬವ್ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಮೇಲಿನ ಕುಟುಂಬಗಳು. ಇನ್ನೊಂದು ಎಎವೈ ಅಂದ್ರೆ ಅತ್ಯೋದಯ ಅನ್ನ ಯೋಜನಾ ಅಂತ ಅಂದ್ರೆ ಅತ್ಯಂತ ಕಡು ಬಡ ಕುಟುಂಬಗಳಿಗೆ ನೀಡುವ ಇದೊಂದು ವಿಶೇಷ
ವಿಶೇಷ ಕಾರ್ಡ್ ಆಗಿದೆ. ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಅತ್ಯಂತ ಬಡ ಕುಟುಂಬಗಳು, ಉದಾಹರಣೆಗೆ ದಿನಗೂಲಿ ನೌಕರರು, ವಿಧವೆಯರು, ಅಂಗವಿಕಲರು, 75 ವರ್ಷಕ್ಕಿಂತ ಹೆಚ್ಚಿನ ಹಿರಿಯರು ಅವರು ಸೇರಿರುತ್ತಾರೆ. ಇವರಿಗೆ ತಿಂಗಳಿಗೆ 35 ಕಿಲೋ ಅಕ್ಕಿ ಅಥವಾ ಗೋಧಿಯನ್ನ ಅತಿ ಕಡಿಮೆ ದರದಲ್ಲಿ ಭಾರತದ ಹಲವಾರು ರಾಜ್ಯಗಳಲ್ಲಿ ವಿತರಿಸಲಾಗುತ್ತದೆ. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆಯ ಅಡಿಯಲ್ಲಿ ಬರುತ್ತದೆ. ಬಿಪಿಎಲ್ ಕಾರ್ಡ್ ಪಡೆಯುವ ಒಂದು ಅರ್ಹತೆ ಕೂಡ ಇರುತ್ತದೆ. ಬಿಪಿಎಲ್ ಕಾರ್ಡ್ ಪಡೆಯಲು ಸರ್ಕಾರವು ಕೆಲವು ಮಾನದಂಡಗಳನ್ನ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ನಿಗದಿಪಡಿಸಿದೆ. ಇವು ರಾಜ್ಯದಿಂದ ರಾಜ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಬದಲಾಗಬಹುದು, ಆದರೆ ಸಾಮಾನ್ಯವಾಗಿ ಕೆಳಗಿನ ಅಂಶಗಳನ್ನ ಪರಿಗಣಿಸಲಾಗುತ್ತದೆ. ಮೊದಲನೇದು, ಕುಟುಂಬದ ವಾರ್ಷಿಕ ಆದಾಯ ಬಡತನ ರೇಖೆಯ ಒಂದು ಎವರೇಜ್ ಅನ್ನ ನೋಡಿ ಕೊಡಲಾಗುತ್ತದೆ. ಕುಟುಂಬದ ಸದಸ್ಯರು ಯಾವತ್ತು ಯಾವುದೇ ಒಂದು ಶಾಶ್ವತ ಉದ್ಯೋಗದಲ್ಲಿ ಇರಬಾರದು, ಅಂದ್ರೆ ಯಾವುದೇ ಒಂದು ಪ್ರೈವೇಟ್ ಆಗಲಿ ಅಥವಾ ಗವರ್ಮೆಂಟ್ ಉದ್ಯೋಗದಲ್ಲಿ ಇರಬಾರದು. ಮುಂದಿನದು, ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟುವವರು ಆಗಿರಬಾರದು, ಅಂದ್ರೆ ತೆರಿಗೆಯನ್ನ ಪಾವತಿಸಬಾರದು. ಮನೆಯ ಮಾಲೀಕತ್ವ ಅಂದ್ರೆ ಯಾವುದೇ ಒಂದು ಮನೆಯನ್ನ ಹೊಂದಿರಬಾರದು. ಅಷ್ಟೇ ಅಲ್ಲದೆ ವಾಹನವಾಗಲಿ, ಕೃಷಿ ಭೂಮಿಯಾಗಲಿ ಅಥವಾ ಆಸ್ತಿ ಸ್ವಲ್ಪ ಮಟ್ಟದಲ್ಲೂ ಕೂಡ ಇರಬಾರದು. ಸರ್ಕಾರದ ಅಧಿಕಾರಿಗಳ ಪರಿಶೀಲನೆಯ ನಂತರ ಅಂತವರ ಪಟ್ಟಿಯನ್ನ ತಯಾರಿಸಲಾಗುತ್ತದೆ. ಆದರೆ ದುರ್ಭಾಗ್ಯ ಅಂದ್ರೆ ಭಾರತದಲ್ಲಿ ಇಂಥ ಅಧಿಕಾರಿಗಳಿಗೆ ಸ್ವಲ್ಪ ದುಡ್ಡನ್ನ ತಿನ್ನಿಸಿದರೆ ಮುಗಿತು, ಎಂತವರಿಗೂ ಕೂಡ ಇವರು ಬಿಪಿಎಲ್ ಕಾರ್ಡ್ ಅನ್ನ ಕೊಡುವ ಒಂದು ಮಾಹಿತಿ ಇತ್ತೀಚೆಗೆ ಕಂಡು ಬರುತ್ತಿದೆ. ಅಷ್ಟಕ್ಕೂ ಈ ಬಿಪಿಎಲ್ ಕಾರ್ಡ್ ಅನ್ನ ಪಡೆಯುವ ಪ್ರಕ್ರಿಯೆ ಹೇಗೆ ಅಂತ ಹಲವಾರು ಜನಗೆ ಈಗಲೂ ಕೂಡ ಗೊತ್ತಿಲ್ಲ. ಬಿಪಿಎಲ್ ಕಾರ್ಡ್ ಪಡೆಯುವ ಪ್ರಕ್ರಿಯೆ ಈಗ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ವಿಧಾನದಲ್ಲಿ ಲಭ್ಯವಿದೆ. ಮೊದಲನೇದು, ಆಫ್ಲೈನ್ ನೀವು ಹೇಗೆ ಪಡೆಯಬಹುದನ್ನ ಈಗ ಹೇಳುತ್ತೇನೆ ಕೇಳಿ. ಸ್ಥಳೀಯ ತಾಲೂಕು ಕಚೇರಿ ಅಥವಾ ಗ್ರಾಮ ಪಂಚಾಯಿತಿ ಕಚೇರಿಯಿಂದ ಒಂದು ಅರ್ಜಿ ಪಡೆಯಿರಿ. ಅರ್ಜಿಯೊಂದಿಗೆ ಕೆಳಗಿನ ದಾಖಲೆಗಳನ್ನ ನೀವು ಸಲ್ಲಿಸಬೇಕು. ಮೊದಲನೇದು ಆಧಾರ್ ಕಾರ್ಡ್, ಎರಡನೇದು ಮತದಾರರ ಗುರುತಿನ ಚೀಟಿ, ನಿವಾಸದ ಪತ್ರ, ಆದಾಯ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋಗಳಾಗಿವೆ. ಅಧಿಕಾರಿಗಳು ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ಮಾಡಿ ಅರ್ಹತೆ ಇದ್ದರೆ ಅಂತವರಿಗೆ ಬಿಪಿಎಲ್ ಕಾರ್ಡ್ ಅನ್ನ ನೀಡುತ್ತಾರೆ. ಇದಕ್ಕಿಂತ ಮೊದಲು ಮನೆಯ ಇನ್ಸ್ಪೆಕ್ಷನ್ ಕೂಡ ಈ ಅಧಿಕಾರಿಗಳು ಮಾಡುತ್ತಾರೆ. ಆನ್ಲೈನ್ ವಿಧಾನ, ಹೆಚ್ಚಿನ ಸರ್ಕಾರಗಳು, ಹೆಚ್ಚಿನ ರಾಜ್ಯಗಳು ಈಗ ಆನ್ಲೈನ್ ಅರ್ಜಿ ಸೌಲಭ್ಯ ಕೂಡ ಒದಗಿಸುತ್ತವೆ. ಅದರಲ್ಲಿ ಕರ್ನಾಟಕವೂ ಕೂಡ ಇದೆ. ಉದಾಹರಣೆಗೆ ಕರ್ನಾಟಕ ಸರ್ಕಾರದ https ahara.kar.nic.in ಪೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಪರಿಶೀಲನೆ ಪ್ರಕ್ರಿಯೆ ನಂತರ ಕಾರ್ಡ್ ಅಂಚೆ ಮೂಲಕ ನಿಮಗೆ ಅಥವಾ ಕಚೇರಿಯಲ್ಲಿಯೇ ಲಭ್ಯವಾಗುತ್ತದೆ. ಹೀಗೆ ನೀವು ಈ ಬಿಪಿಎಲ್ ಕಾರ್ಡ್ ಅನ್ನ ಪಡೆಯಬಹುದಾಗಿದೆ. ಅಷ್ಟಕ್ಕೂ ಈ ಬಿಪಿಎಲ್ ಕಾರ್ಡಿನ ಪ್ರಯೋಜನಗಳು ಏನು ಅಂತ ನೀವು ಕೇಳಬಹುದು. ಬಿಪಿಎಲ್ ಕಾರ್ಡ್ ಒಂದು ಬಡ ಕುಟುಂಬಕ್ಕೆ ಕೇವಲ ರೇಷನ್ ಕಾರ್ಡ್ ಅಲ್ಲ, ಅದು ಅವರ ಸಾಮಾಜಿಕ ಭದ್ರತೆಯ ಒಂದು ಕೀಲಿಯಾಗಿದೆ. ಹಾಗೂ ಅದರ ಪ್ರಮುಖ ಯೋಜನೆಗಳು ಈ ರೀತಿ ಇವೆ. ಮೊದಲನೆಯದು, ಸರ್ಕಾರದಿಂದ ಅಕ್ಕಿ, ಗೋಧಿ, ಕೆರೋಸಿನ್ ಮುಂತಾದ ವಸ್ತುಗಳನ್ನ ಕಡಿಮೆ ದರದಲ್ಲಿ ಪಡೆಯುವುದು. ಎರಡನೆಯದು, ಆರೋಗ್ಯ ಸೌಲಭ್ಯಗಳು, ಆಯುಷ್ಮಾನ್ ಭಾರತ ಅಥವಾ ರಾಜ್ಯ ಆರೋಗ್ಯ ಯೋಜನೆಗಳ ಅಡಿಯಲ್ಲಿ ಉಚಿತ ಚಿಕಿತ್ಸೆ ಕೂಡ ಲಭ್ಯವಿರುತ್ತದೆ. ಬಿಪಿಎಲ್ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಪುಸ್ತಕಗಳು, ವಸತಿ, ವಿದ್ಯಾರ್ಥಿ ವೇತನ ಹಾಗೂ ಉಚಿತ ಊಟ ಯೋಜನೆಗಳ ಲಾಭ ಕೂಡ ಪಡೆಯಬಹುದಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಥವಾ ಬಸವ ನಿವಾಸ ಯೋಜನೆಗಳ ಅಡಿಯಲ್ಲಿ ಮನೆ ನಿರ್ಮಾಣದ ಸಹಾಯ ಕೂಡ ಪಡೆಯಬಹುದಾಗಿದೆ. ಬಿಪಿಎಲ್ ಕಾರ್ಡ್ ಹೊಂದಿದವರು ಸರ್ಕಾರದ ಸಣ್ಣ ಸಾಲ ಯೋಜನೆಗಳು ಅಥವಾ ಉದ್ಯಮ ಪ್ರೋತ್ಸಾಹ ಯೋಜನೆಗಳಿಗೂ ಅರ್ಹರಾಗಿರುತ್ತಾರೆ. ಉಜ್ವಲ ಗ್ಯಾಸ್ ಯೋಜನೆ ಅಡಿಯಲ್ಲಿ ಉಚಿತ ಎಲ್ಪಿಜಿ ಸಂಪರ್ಕ ಕೂಡ ಈ ಬಿಪಿಎಲ್ ಕಾರ್ಡ್ ಮೂಲಕ ಪಡೆಯಬಹುದಾಗಿದೆ. ಇತ್ತೀಚೆಗೆ ಬಿಪಿಎಲ್ ಕಾರ್ಡ್ ಮತ್ತು ಅದನ್ನ ಡಿಜಿಟಲೀಕರಣ ಕೂಡ ಮಾಡಲಾಗಿದೆ. ತಂತ್ರಜ್ಞಾನ ಅಭಿವೃದ್ಧಿಯೊಂದಿಗೆ ಬಿಪಿಎಲ್ ಕಾರ್ಡ್ ವ್ಯವಸ್ಥೆಯು ಡಿಜಿಟಲ್ ಆಗುತ್ತಿದೆ. ಈಗ ಸ್ಮಾರ್ಟ್ ರೇಷನ್ ಕಾರ್ಡ್ಗಳು, ಆಧಾರ್ ಆಧಾರಿತ ಒಟಿಪಿ ವ್ಯವಸ್ಥೆ ಮತ್ತು ಡಿಜಿಟಲ್ ಆಹಾರ ವಿತರಣೆ ವ್ಯವಸ್ಥೆ ಕೂಡ ಅಳವಡಿಸಲಾಗಿದೆ. ಇದರಿಂದ ನಕಲಿ ಕಾರ್ಡ್ಗಳನ್ನ ತಡೆಯಬಹುದು. ಲಾಭ ಪಡೆಯುವಂತಹ ಬಡ ಜನರಿಗೆ ಪಾರದರ್ಶಕವಾಗಿ ಇದು ಸಹಾಯವನ್ನ ತಲುಪುವ ಒಂದು ವ್ಯವಸ್ಥೆಯಾಗಿದೆ. ವಿತರಕರು ಮತ್ತು ಅಧಿಕಾರಿಗಳ ಮಧ್ಯೆ ಭ್ರಷ್ಟಾಚಾರವನ್ನು ಕೂಡ ಕಡಿಮೆ ಮಾಡಬಹುದಂತಹ ವ್ಯವಸ್ಥೆ ಇದೆ. ಏನೇ ಆಗಲಿ, ಹೇಗೆ ಆಗಲಿ, ಆದರೂ ಕೂಡ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಂದುವರಿತಾನೆ ಇದೆ. ಸ್ನೇಹಿತರೆ, ಬಿಪಿಎಲ್ ಕಾರ್ಡ್ಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳು ಈಗ ತಲೆದೋರುತ್ತಿವೆ. ಹಲವಾರು ಬಾರಿ ಆರ್ಥಿಕವಾಗಿ ಬಲಿಷ್ಠ ಕುಟುಂಬಗಳು ಕೂಡ ಬಿಪಿಎಲ್ ಕಾರ್ಡ್ ಪಟ್ಟಿಯಲ್ಲಿ ಸೇರಿರುವುದು ಒಂದು ದುರ್ಭಾಗ್ಯವಾಗಿದೆ. ಇವರ ಬಳಿ ಮನೆ, ಕಾರು, ಬಂಗಲೆ, ಟೂ ವೀಲರ್ಸ್, ಹೊಲ, ಆಸ್ತಿ ಇದ್ದರೂ ಕೂಡ ಹಲವಾರು ಜನ ಈ ಬಿಪಿಎಲ್ ಕಾರ್ಡ್ ಅನ್ನ
ಪಡೆದು ಅದರ ಸಂಪೂರ್ಣ ಲಾಭವನ್ನ ಪಡೆಯುತ್ತಿದ್ದಾರೆ. ನಿಜವಾದ ಬಡ ಕುಟುಂಬಗಳು ದಾಖಲೆಗೆ ಕೊರತೆಯಿಂದಾಗಿ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಿಪಿಎಲ್ ಪಟ್ಟಿಯಿಂದ ಹೊರಗೆ ದಬ್ಬಲ್ಪಡುತ್ತಿದ್ದಾರೆ. ಸಾರ್ವಜನಿಕ ವಿತರಣಾ ಕೇಂದ್ರದಲ್ಲಿ ತೂಕದ ಅಕ್ರಮ ನಡೀತಾ ಇದೆ, ಅಡ್ಡ ಹಾದಿ ಮಾರಾಟ ಇತ್ಯಾದಿ ನಡೆಯುತ್ತಿದೆ. ಎಷ್ಟೋ ಜನ ಒಂದೇ ಮನೆಯಲ್ಲಿ ತಾರೋ ಬಿಪಿಎಲ್ ಕಾರ್ಡುಗಳನ್ನ ಮಾಡಿಸಿ ಕಾರು ತುಂಬಿಕೊಂಡು ಟ್ರಕ್ ತುಂಬಿಕೊಂಡು ಅಕ್ಕಿ, ಜೋಳ, ಗೋಧಿ ಈ ರೀತಿ ಎಲ್ಲವನ್ನ ತುಂಬಿಕೊಂಡು ಹೋಗಿ ಅಂಗಡಿಗಳಿಗೆ ಮಾರಿ ಅದರಿಂದಲೂ ಕೂಡ ದುಡ್ಡನ್ನ ಗಳಿಸುತ್ತಿದ್ದಾರೆ. ಸ್ನೇಹಿತರೆ, ಭಾರತದಲ್ಲಿ ಬಿಪಿಎಲ್ ಕಾರ್ಡ್ ಒಂದು ಸಾಮಾನ್ಯ ಕಾಗದದ ತುಂಡು ಅಲ್ಲ, ಅದು ಲಕ್ಷಾಂತರ ಬಡ ಕುಟುಂಬಗಳ ಬದುಕಿನ ಆಶಾಕಿರಣವಾಗಿದೆ. ಸರ್ಕಾರದಿಂದ ಬರುವ ಯಾವುದೇ ಕಲ್ಯಾಣ ಯೋಜನೆ ಪ್ರಾರಂಭವಾಗುವುದು ಈ ಕಾರ್ಡಿನಿಂದಲೇ. ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿ ಬಾಳಲು, ಶಿಕ್ಷಣ ಪಡೆಯಲು ಮತ್ತು ಆರೋಗ್ಯ ಸೇವೆಗಳನ್ನ ಉಪಯೋಗಿಸಲು ಬಿಪಿಎಲ್ ಕಾರ್ಡ್ ಒಂದು ಪ್ರಬಲ ಅಸ್ತ್ರವಾಗಿದೆ. ಹೀಗಾಗಿ ಇದನ್ನ ಸರಿಯಾಗಿ ಬಳಸುವುದು ಒಂದು ಮುಖ್ಯ ಕಾರ್ಯವಾಗಿದೆ. ಆದರೆ ದುರಾದೃಷ್ಟ, ಅಧಿಕಾರಿಗಳು ಭ್ರಷ್ಟಾಚಾರವನ್ನ ಮುಂದುವರಿಸಿಕೊಂಡು ಭ್ರಷ್ಟ ಅಧಿಕಾರಿಗಳು ಕಂಡವರಿಗೆ ಬಿಪಿಎಲ್ ಕಾರ್ಡ್ ಕೊಡುತ್ತಿರುವುದು ಹಾಗೂ ಆ ಬಿಪಿಎಲ್ ಕಾರ್ಡುಗಳು ಈಗ ಹಲವಾರು ರೀತಿಯಲ್ಲಿ ಮಿಸ್ಯೂಸ್ ಆಗ್ತಾ ಇರುವುದು ನಾವು ಸಮಾಜದಲ್ಲಿ ಕಾಣುತ್ತಾ ಇದ್ದೇವೆ. ದಯವಿಟ್ಟು ಸರ್ಕಾರ ಈಗಲಾದರೂ ಎಚ್ಚೆತ್ತು ಇಂತಹ ಭ್ರಷ್ಟರನ್ನ, ಇಂತಹ ಅನೈತಿಕ ಬಿಪಿಎಲ್ ಕಾರ್ಡ್ ಹೊಂದಿದವರನ್ನ ಈಗಲೇ ಅರೆಸ್ಟ್ ಮಾಡಬೇಕು ಮತ್ತು ಅಂತವರಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕೆನ್ನುವುದು ನಮ್ಮ ಒಂದು ಉದ್ದೇಶವಾಗಿದೆ. ಸ್ನೇಹಿತರೆ, ಬಿಪಿಎಲ್ ಕಾರ್ಡ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ, ನಿಮ್ಮ ಅನುಭವವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.